ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಸಂಘದ 2020-21ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಪಂಪ್ವೆಲ್ನ ಖಾಸಗಿ ಸಭಾಂಗಣದಲ್ಲಿ ಜರುಗಿತು. ಇನ್ನು ಕ್ಯಾಟರಿಂಗ್ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ಸೌಲಭ್ಯದ ಕಿಟ್ ಅನ್ನು ಸಾಂಕೇತಿಕವಾಗಿ ವಿತರಣೆ ಮಾಡಲಾಯಿತು. ಇದೇ ವೇಳೆ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿಯವರು ಮಾತನಾಡಿ, ನನ್ನಿಂದ ಯಾವುದೇ ಸಹಾಯವನ್ನ ಮಾಡಲು ಸಿದ್ಧನಿದ್ದೇನೆ, ಮುಕ್ತ ಮನಸ್ಸಿನಿಂದ ಹೇಳಿ ನನ್ನಿಂದಾಗುವ ಸಹಾಯ ಮಾಡುತ್ತೇನೆ ಎಂದು ಅವರು ಹೇಳಿದರು. ನಾವು ನಾಯಕತ್ವವನ್ನು ತೋರಿಸಲಿಕ್ಕೆ ಬಂದರೆ ನಾವು ಬೇರೆಯವರಿಗೆ ಸ್ಫೂರ್ತಿ ಆಗಲಿಕ್ಕೆ ಸಾಧ್ಯ. ನಿಮ್ಮ ಕೇಟರಿಂಗ್ ಫೀಲ್ಡಲ್ಲಿ ಅಲ್ಲಿ ಒಂದು ನಾಯಕತ್ವ ತೋರಿಸಲಿಕ್ಕೆ ಅವಕಾಶ ಉಂಟು. ಸಂಘಟನೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮಾಲಕ ಸಹ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು, ಒಳ್ಳೆ ರೀತಿಯ ಕ್ವಾಲಿಟಿ ಇರ್ಬೋದು, ಒಳ್ಳೆ ರೀತಿಯ ಸರಿ. ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಕೊರೋನಾ ಸಮಯದಲ್ಲಿ ನಾವು ಬಹಳ ಸಮಸ್ಯೆಗಳು ಕಂಡಂಥ ಒಂದು ಇಂಡಸ್ಟ್ರಿ ಅಂದರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಭಾಳ ಸಮಸ್ಯೆಗಳನ್ನು ಕಂಡುಕೊಳ್ತೀವಿ. ಯಾಕಂದರೆ ನಮಗೆ ಜನಸಂದಣಿ ಅಗತ್ಯ, ಜನ ಅಗತ್ಯ. ಕಾರ್ಯಕ್ರಮಗಳಿದ್ದರೆ ಮಾತ್ರ ನಮ್ಮ ಬಿಸ್ನೆಸ್ ಮುಂದೆ ಹೋಗಲಿಕ್ಕೆ ಸಾಧ್ಯ. ಆದರೆ ಕೋವಿಡ್ ಬಂದ ನಂತರ ಭಾಳ ಸಮಸ್ಯೆಗಳನ್ನು ಎದುರಿಸಿದ್ದೇವೆ. ಆದರೆ ನಮ್ಮ ಲಾಕ್ಡೌನ್ ಆದಾಗನೂ ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ನಮ್ಮಲ್ಲಿ ಕೆಲಸ ಮಾಡುವಂಥ ತುಂಬ ಜನ ಮಂದಿ ನಮ್ಮಲ್ಲಿ ಕೆಲಸಕ್ಕಿರ್ತಾರೆ ಕೇಟ್ರಿಂಗ್ ಸಿಸ್ಟಮಲ್ಲಿ. ಅವರನ್ನು ಸಹ ನೋಡ್ಕೊಳ್ಬೇಕು. ಕಷ್ಟ ಆಗ್ತದೆ, ಬಿಸ್ನೆಸ್ ಇರೋದಿಲ್ಲ. ಆದರೂ ಸಹ ನಮ್ಮ ಸರ್ಕಾರದ ನಿಲುವು ಏನಿತ್ತು ಅಂತ ಹೇಳಿದ್ರೆ, ಜೀವ ಉಳಿದ್ರೆ ಆಮೇಲೆ ಜೀವನ ಕಟ್ಟಬಹುದು, ಜೀವ ಹೋದರೆ ಭಾಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಒಂದು ಸಹಕಾರದೊಂದಿಗೆ ನಡ್ಕೊಂಡು ಬಂದಿದ್ದೇವೆ. ಲಾಕ್ಡೌನ್ ಆದ ಸಮಯದಲ್ಲಿ ಸಹ ಕೇಟರಿಂಗ್ ಸಂಘದವರು ಸಹ ಒಳ್ಳೆ ರೀತಿಯಿಂದ ಸಹಕಾರವನ್ನು ಅಡ್ಮಿನಿಸ್ಟ್ರೇಷನ್ಗೆ ಕೊಟ್ಟಿದ್ದನ್ನು ನಾನು ಸ್ವತಃ ನೋಡಿದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲಿಕೆಯ ಸದಸ್ಯ ಸಂದೀಪ್ ಗರೋಡಿ, ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಿಂತಾಚೆ, ಗೌರವಾಧ್ಯಕ್ಷರುಗಳಾದ ಸುಧಾಕರ್ ಕಾಮತ್, ಇಕ್ಬಾಲ್, ವೆಬೆಲ್ ಫೆಲಿಕ್ಸ್ ಲಸ್ರೋದೋ, ನೂತನ ಅಧ್ಯಕ್ಷರಾದ ಸಂತೋಷ್ ಡಿಸೋಜಾ, ಸತೀಶ್ ಬೋಳಾರ್, ಯಶವಂತ್ ಪೂಜಾರಿ, ಕೋಶಾಧಿಕಾರಿ ರಾಜೇಶ್, ಅಜೀಜ್ ಸಾಹೇಬ್, ರಾಜಗೋಪಾಲ್ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.